ಕಾಂಗ್ರೆಸ್ ಬಿಟ್ಟು ಬಂದ 14 ಜನರಿಗೆ ಡಿಕೆಶಿ ಫೋನ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಸಿಟಿ ರವಿ, ಕಾಂಗ್ರೆಸ್ ಉರಿಯುವ ಮನೆ ಎಂದು ಅಂಬೇಡ್ಕರ್ ಹೇಳಿದ್ದರು. ಅಲ್ಲಿಗೆ ಹೋದವರ ಭಸ್ಮ ಮಾಡುತ್ತೆ ಅನ್ನುವುದು ಅವರ ಉದ್ದೇಶ. ಕಾಂಗ್ರೆಸ್ಸಲ್ಲೇ ಇದ್ದವರಿಗೆ ನೆಲೆಯಿಲ್ಲ, ಹಗಲುಗನಸು ಕಾಣ್ತಿದ್ದಾರೆ. ದೇಶದ ಉದ್ದಗಲಕ್ಕೂ ತುಂಬಾ ಜನ ಕಾಂಗ್ರೆಸ್ ಬಿಡ್ತಿದ್ದಾರೆ, ಯಾರು ಸೇರ್ತಾರೆ ಎಂದಿದ್ದಾರೆ. ರಾಜಕಾರಣ ನಿಂತು ನೀರಲ್ಲ, ಹರಿತಿರುವಂಥ ನದಿ. ತುಂಬ ಜನ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ಸನ್ನು ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಯಾರು ಸೇರ್ತಾರೆ? ಕಾಂಗ್ರೆಸ್ಸು ಉರಿಯುವ ಮನೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು. ಅಲ್ಲಿ ಹೋದವ್ರನ್ನೆಲ್ಲರೂ ಭಸ್ಮ ಮಾಡಿಬಿಡುತ್ತೆ ಅಂತ ಉದ್ದೇಶ ಅಂಬೇಡ್ಕರ್ದು ಇತ್ತು. ಕಾಂಗ್ರೆಸ್ನಲ್ಲಿ ಇದ್ದವರಿಗೆ ನೆಲೆ ಇಲ್ಲ, ಅಲ್ಲೇ ಹಗಲು ಕನಸು ಕಾಣ್ತಾ ಇದ್ದಾರೆ. ನೀವು ರಾತ್ರಿ ಕನಸು ಬಿದ್ದರೆ ಸ್ವಾಭಾವಿಕ, ಹಗಲು ಕನಸು ಬಿದ್ದರೆ ಈಗ ಯಾರಾದರೂ ನೀವು ಯೋಚನೆ ಮಾಡಿ. BJP ಅಧಿಕಾರದಲ್ಲಿ ಇದೆ, ಇನ್ನು ಚುನಾವಣೆ 2 ವರ್ಷ ಇದೆ. ಈಗಲೇ CM ಕುರ್ಚಿಗೆ ಕಿತ್ತಾಡ್ತಾ ಇದ್ದಾರೆ. ಅಂದರೆ ಇಲ್ಲದೇ ಇರುವ CM ಕುರ್ಚಿಗೆ ಕಿತ್ತಾಡುವ ಸ್ಥಿತಿಯಲ್ಲಿ ಯಾರು ಹೋಗ್ತಾರೆ? ಯಾರೂ ಕೂಡ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳೋದಿಲ್ಲ. ಯಾರು ಕಾಂಗ್ರೆಸ್ನ ಬಿಟ್ಟು ಬಂದಿದ್ದಾರೋ, ಕಾಂಗ್ರೆಸ್ ಬೇಡ ಅಂತ ಬಿಟ್ಟು ಬಂದಿರೋರು ಹೋಗಲ್ಲ. ಮತ್ತು ತುಂಬ ಜನ ಕಾಂಗ್ರೆಸ್ನವರೇ ದೇಶದ ಉದ್ದಗಲಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾವು ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಸೇರಿಸ್ಕೊಳ್ಬಾರ್ದು ಅಂತ ವಿವೇಚನೆ ಉಪಯೋಗಿಸಿ ಯಾರಿಗೆ ಸಮಾಜ ಮತ್ತು ಪಕ್ಷಕ್ಕೆ ಶಕ್ತಿ ತುಂಬ ಸಾಮರ್ಥ್ಯ ಇದೆ ಅವ್ರನ್ನ ನಾವು ಸೇರಿಸ್ಕೋತೀವಿ. ಯಾರು ಸಮಾಜಕ್ಕೆ ಮತ್ತು ಪಕ್ಷಕ್ಕೆ ಭಾರ ಅಂತ ಅನಿಸುತ್ತೆ ಅವ್ರನ್ನ ನಾವು ಸೇರಿಸ್ಕೊಳ್ಳೋದಿಲ್ಲ. ಸಂಪರ್ಕದಲ್ಲಿ ಭಾಳ ಜನ ಇದ್ದಾರೆ.